ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಡಿ ಬರುವ ದೈವ ದೇವಸ್ಥಾನಗಳಲ್ಲಿ ಧಾರ್ಮಿಕ ಇಲಾಖೆಯ ನಿಯಮದ ಪ್ರಕಾರ ರಾಜಕೀಯ ಸಭೆ ಸಮಾರಂಭಗಳಿಗೆ ಅವಕಾಶವಿಲ್ಲ. ಆದರೆ ಇದೀಗ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಳದ ಆವರಣದಲ್ಲಿ ಇಲಾಖೆಯ ನಿಯಮ ಮೀರಿ ಕಾಂಗ್ರೆಸ್ ಮಹಿಳಾ ಘಟಕದ ಕಾರ್ಯಕ್ರಮ ನಡೆಸಲು ಅವಕಾಶ ನೀಡಿರುವುದು ವಿವಾದಕ್ಕೆ ಕಾರಣವಾಗಿದೆ. ಸಭೆ ನಡೆಸಲು ಅವಕಾಶ ನೀಡಿದ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಎಂದು ಹಿಂದೂ ಪರ ಸಂಘಟನೆಗಳು ಒತ್ತಾಯಿಸಿವೆ. ಈ ಬಗ್ಗೆ ಬಿಜೆಪಿಯಿಂದ ಈಗಾಗಲೇ ಪುತ್ತೂರು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಲಾಗಿದೆ. ವಿವಾದದ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಜಿಗುಡ್ಡೆ ಈಶ್ವರ್ ಭಟ್ ಅವರು ಕಾರ್ಯಕ್ರಮಕ್ಕೆ ಅವಕಾಶ ಕೋರುವ ಸಂದರ್ಭದಲ್ಲಿ ಮಹಿಳಾ ಸಮಾವೇಶ ಎಂದು ನಮೂದಿಸಲಾಗಿತ್ತು. ಈ ಕಾರಣಕ್ಕೆ ಸಮಾವೇಶಕ್ಕೆ ಅವಕಾಶವನ್ನ ನೀಡಲಾಗಿದೆ. ನನ್ನನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹೆಸರನ್ನ ಹಾಕಲಾಗಿತ್ತು. ಆ ತಕ್ಷಣವೇ ಕಾರ್ಯಕ್ರಮದಿಂದ ಹೊರಗೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಮಾರ್ಚ್ 8ರಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳಾ ಸಂಭ್ರಮ ಕಾರ್ಯಕ್ರಮದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರು ಕೂಡ ಭಾಗಿಯಾಗಿದ್ರು. ನಮ್ಮ ಮಹತ್ವಪರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಈ ದೇವಸ್ಥಾನ ಎನ್ನುವಂಥದ್ದು ಒಂದು ಹಿಂದೂಗಳ ಶ್ರದ್ಧಾ ಕೇಂದ್ರ. ಈ ಒಂದು ಶ್ರದ್ಧಾ ಕೇಂದ್ರದಲ್ಲಿ ಯಾವಾಗಲೂ ನೋಡಿದರೆ ಅಲ್ಲಿ ಶ್ರದ್ಧೆಗೆ ಮಾತ್ರ ಮಹತ್ವ ಇರುವಂಥದ್ದು. ಅದು ಬಿಟ್ಟು ಅಲ್ಲಿ ರಾಜಕೀಯದ ವ್ಯವಸ್ಥೆಗಳು ಯಾವತ್ತೂ ಕೂಡ ಮಾಡುವಾಗಿ ಇರುವುದಿಲ್ಲ. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಗೃಹದಲ್ಲಿ ಮಹಿಳಾ ಕಾಂಗ್ರೆಸ್ ಸಮಾವೇಶವು ನಡೆದಿರುವಂಥದ್ದು ನಮಗೆಲ್ಲರಿಗೆ ತಿಳಿದು ಬಂದಿದೆ. ಇದನ್ನು ವ್ಯವಸ್ಥಾಪನಾ ಸಮಿತಿಯವರಿಗೆ ಗೊತ್ತಿದ್ದು ಕೊಟ್ಟಿದ್ದಾರೆ, ಗೊತ್ತಿಲ್ಲದೆ ಕೊಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲ ಅಂತ ಅಲ್ಲಿ ಕಾರ್ಯಕ್ರಮ ಆದದಂತೂ ಸತ್ಯ. ನಾವು ಇದನ್ನು ಮಹಾಲಿಂಗೇಶ್ವರ ಭಕ್ತಾದಿಗಳಾಗಿ, ನಾವು ಹಿಂದೂಗಳಾಗಿ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ. ಇದು ಆಗಬಾರದು. ಯಾಕೆಂತ ಹೇಳಿದ್ರೆ, ಈ ಒಂದು ಧಾರ್ಮಿಕ ಕೇಂದ್ರದಲ್ಲಿ ಧಾರ್ಮಿಕತೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ಮಾತ್ರ ಅಲ್ಲಿ ಆಗಬೇಕು ಹೊರತು ಈ ರಾಜಕೀಯದ ಯಾವುದೇ ರಾಜ್ಯಕ್ಕೆ, ನಾವು ಒಂದು ರಾಜ್ಯವನ್ನು ಹೇಳುವಂಥದ್ದಲ್ಲ, ಯಾವ ರಾಜ್ಯಕ್ಕೆ ಕಾರ್ಯಕ್ರಮಗಳು ನಮ್ಮ ದೇವಾಲಯದ ಜಾಗದಲ್ಲಿ ಆಗಬಾರ್ದು. ಇದು ಕಾನೂನಲ್ಲೇ ಇದೆ. ಇದು ಕೇವಲ ಇದು ನಾವು ಹೇಳುವಂಥದ್ದು ಮಾತ್ರ ಅಲ್ಲ, ಇದು ಕಾನೂನಲ್ಲೇ ಕೂಡ ಇದೆ. ಹಾಗಾಗಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ನಾವು ಈಗಾಗಲೇ ನಾವು ಅಧ್ಯಕ್ಷರಲ್ಲಿ ಕೂಡ ನಾವು ಇದರ ಬಗ್ಗೆ ನಾವು ಅವರ ಹತ್ರ ಮಾತಾಡಿದ್ದೇವೆ. ಅವರು ಹೇಳ್ತಾರೆ ನಾವು ಇಲ್ಲ ಅಂತ ಹೇಳ್ತಿದ್ದಾರೆ, ನನಗೆ ಗೊತ್ತಿಲ್ಲದ ಆಗಿದೆ ಅಂತೇಳಿ. ಗೊತ್ತಿದ್ದಾಗಿದೆ, ಗೊತ್ತಿಲ್ಲದಾಗಿಲ್ಲ ಅಂತ ತಪ್ಪಾಗಿದೆ. ಅದು ಮುಂದಕ್ಕೆ ಇಂಥ ಘಟನೆಗಳು ನಡಿಬಾರದು. ನಾವು ಈಗಾಗಲೇ ಕಾರ್ಯನಿರ್ವಹಣಾಧಿಕಾರಿ ಅವರು ಇದರ ಬಗ್ಗೆ ಮೇಲಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿಯವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ನಾವು ಹೇಳುವಂಥದ್ದು. ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳಾ ಸಂಭ್ರಮ ಕಾರ್ಯಕ್ರಮ ನಡೆಸಲು ನಮಗೆ ಸಭಾಭವನದಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ಅದರಲ್ಲಿ ಇದು ನಾವು ದಿನಾಚರಣೆ ಆಚರಿಸುವ ಬಗ್ಗೆ ಸಭಾಭವನ ನೀಡುವಂತೆ ನಮ್ಮಲ್ಲಿ ವಿನಂತಿಸಿಕೊಂಡಿದ್ದರು. ಇದು ಯಾವುದೇ ಪಕ್ಷದ ಕಾರ್ಯಕ್ರಮವಾಗಿರದೆ ಅಧ್ಯಕ್ಷರು ಮಹಿಳಾ ಸಮಿತಿಯ ಕಾರ್ಯಕ್ರಮ ಮಾತ್ರ ಆಗಿರುತ್ತದೆ ಅಂತೇಳಿ ನಮಗೆ ತಿಳಿಸಿರುತ್ತಾರೆ. ನಾವು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರುತ್ತೇವೆ. ಹಾಗೆ ನನ್ನನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ನಾನು ಆ ಕಾರ್ಯಕ್ರಮಕ್ಕೆ ಹೋಗುವಾಗ ಅಲ್ಲಿ ಹಿಂದೆ ಬ್ಯಾನರಲ್ಲಿ ಕಾಂಗ್ರೆಸ್ ಅಂತ ಹೇಳುವುದನ್ನು, ಮಹಿಳಾ ಕಾಂಗ್ರೆಸ್ ಘಟಕದಿಂದ ಅಂತ ಹೇಳುವುದನ್ನು ನಾನು ಕಂಡಿದ್ದೇನೆ. ಅದ ನಂತರ ನಾನು ಆ ವೇದಿಕೆಯಿಂದ ಹಿಂತಿರುಗಿದ್ದೇನೆ. ಆ ತಕ್ಷಣ ಅವುಗಳೇ ಬಂದು ನಮ್ಮ ಶ್ರೀನಿವಾಸರವರ ಹತ್ರ, ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸರ ಹತ್ರ ಅವರು ಕಾನೂನಿನ ವಿರುದ್ಧ ಹೋಗಿದ್ದಾರೆ, ಆದ ಕಾರಣ ಅವರಿಗೆ ನೋಟಿಸ್ ಮಾಡಿ ಅಂತ ಹೇಳುವುದನ್ನು ಮಾಡಿದ್ದೇವೆ. ಅವರಿಗೆ ನೋಟಿಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. 7 ದಿವಸದೊಳಗೆ ಅದಕ್ಕೆ ಉತ್ತರ ನೀಡಬೇಕಂತ ಹೇಳುವುದನ್ನು ನೋಟಿಸಿನಲ್ಲಿ ಉಲ್ಲೇಖ ಮಾಡಿದ್ದೇವೆ. ನಾವು ಇಷ್ಟರ ತನಕ ನಮ್ಮ ಕಮಿಟಿಯು ಯಾವುದೇ ರಾಜಕೀಯವನ್ನು ಮಾಡಲಿಲ್ಲ, ಇನ್ನು ಮುಂದೆಯೂ ಮಾಡುವುದಿಲ್ಲ. ಅದಲ್ಲದೆ ಎಷ್ಟೋ ಸಂಘಟನೆಗಳು ಇಲ್ಲಿ ಬರ್ತಾರೆ, ಎಷ್ಟೋ ಪಕ್ಷದವರು ಬರ್ತಾರೆ. ಯಾರು ಬಂದರೂ ಅವರು ಮಹಾಲಿಂಗೇಶ್ವರ ದೇವರ ಭಕ್ತರಂತ ಹೇಳಿ ನಾವು ಗ್ರಹಿಸಿದ್ದೇವೆ. ಹಾಗೆ ಎಲ್ಲ ಪಕ್ಷ, ಎಲ್ಲ ಜಾತಿ, ಎಲ್ಲ ವರ್ಗದವರು ಕೂಡ ಈ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿಗೆ ನಾನು ಸಹಕಾರ ಕೋರ್ತೇನೆ. ಯಾವುದೇ ರಾಜಕೀಯವನ್ನು ನಮ್ಮ ಸಮಿತಿಯು ಮಾಡಲಿಲ್ಲ ಅಂತ ಹೇಳಲು ತಿಳಿಸಿರುತ್ತೇನೆ.